ಆದ್ರೆ ಈ ಸದ್ಯಕ್ಕೆ ನಿಮ್ಮ ಅಮೂಲ್ಯವಾದ ಸಮಯಗಳನ್ನು ಹಾಳು ಮಾಡ್ಕೋಬಾರದು. ನೋಡಕ್ ಬೇಡ, ಹವ್ಯಾಸ ಜೀವನದ ಒಂದು ಭಾಗವಾಗಿರಬೇಕು. ಆದರೆ ಮುಂದೊಂದು ದಿನ ಜೀವನವೇ ಹವ್ಯಾಸ ಆಗಿ ಹೋಯ್ತಂದ್ರೆ 4 ಮಂದಿ ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾರ. ಎಷ್ಟು ಮಂದಿ 28 ಕ್ಲಾಸ್ ಆದವನ್ನ ಚಿಂತೆ ಮಾಡಕತ್ತಾರ, ಅಯ್ಯೋ ನಾನು ಜೀವನದಲ್ಲಿ ಪೊಲೀಸ್ ಆಗ್ಲಿಲ್ಲಲ್ಲ ಅಂತ ಬರೆದ್ರು. ಯಾಕೆ ಹೇಳಿ ನಾವು 28 ಆಗುತ್ತೆ ನಾವು ಯಾವ ವ್ಯವಸ್ಥೆದಾಗ ಇದ್ರೆ ಗೊತ್ತಂದ್ರೆ ಈಗ 21 ಅರಿನಾಗ 28 ಆಗ್ಲಿಲ್ಲ ಅಂದ್ರೆ ಈಗ ಕೇಳ ವಯೋಮಿತಿ ಹೆಚ್ಚು ಮಾಡೋದನ್ನ ಸರ್ ನಮ್ಗೆ ಏನ್ ಬೇಕಾರ ಪಟ್ಟು ವಯಸ್ಸಿನಾಗ ಸಾಧನೆ ಮಾಡಲಿಲ್ಲ ಹೆಂಗ ಇಲ್ಲ ಸರ್. ಒಂದು 2% ಪೀಪಲ್ಸ್ ಗಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ನಿಜವಾಗಿ ಆಗಿತ್ತು. ಏನ್ ಗೊತ್ತಂದ್ರೆ ಆರ್ಥಿಕ ಕಾರಣಾಂತರದಿಂದ ಮನೆಯ ಸಮಸ್ಯೆಗಳಿಂದ ಅವ್ರು ಓದಕ್ಕೆ ಚಾಲು ಮಾಡಿದ್ರೆ 27ಕ್ಕೆ ಮಾಡಿರ್ತಾರ. ಅವ್ರಿಗೆ ಒಂದೇ ಚಾನ್ಸ್ ಸಿಕ್ಕಿದ್ರೆ ಕೆಲವೊಬ್ಬರಿಗೆ ಸಿಕ್ಕಿರಲ್ಲ. ಅಂತವ್ರು ನಿರೀಕ್ಷೆ ಮಾಡೋದ್ರಿಂದ ತಪ್ಪಿಲ್ಲ ಸರ್. 1 ವರ್ಷ ಸಣ್ಣಕ್ಕೆ ಕೊಟ್ಟರೆ ನಮ್ಗೊಂದು ಕೈ ತೋರಿಸ್ತೀವಿ ಅನ್ನೋರು ಇರ್ತಾರ. ಅವ್ರ ಬಗ್ಗೆ ನಮ್ಗೆ ಪ್ರಶಂಸಿತೀರ. ಅಂತವ್ರ ಸಲುವಾಗಿ 1 ವರ್ಷ ವಯೋಮಿತಿ ಹೆಚ್ಚಳ